ದ್ವಿಚಕ್ರ ವಾಹನವೊಂದಕ್ಕೆ ಆಲ್ಟೋ ಕಾರೊಂದು ಡಿಕ್ಕಿ ಹೊಡೆದು ಸವಾರ ಗಂಭೀರವಾಗಿ ಗಾಯಗೊಂಡ ಘಟನೆ ಪುತ್ತೂರಿನ ಕಿಮ್ಮಾಯಿ ಎಂಬಲ್ಲಿ ನಡೆದಿದೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆಯ ಕಿಮ್ಮಾಯಿ ಜಂಕ್ಷನ್ನಲ್ಲಿ ಈ ಘಟನೆ ನಡೆದಿದ್ದು, ಪುತ್ತೂರು ತಾಲೂಕಿನ ಹಳೆ ನೆರಂಕಿ ಗ್ರಾಮದ ಉದ್ದಶಾಂತಿ ಮನೆಯ ಅಬ್ದುಲ್ ಹಮೀರ್ ಅವರ ಪುತ್ರ ದ್ವಿಚಕ್ರ ವಾಹನ ಸವಾರ ಇಸ್ಮಾಯಿಲ್ ಗಂಭೀರ ಗಾಯಗೊಂಡಿದ್ದಾರೆ. ಇವರನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಲಾರಿಯೊಂದನ್ನ ಹಿಂದಿಕ್ಕುವ ಭರದಲ್ಲಿ ಪುತ್ತೂರು ತಾಲೂಕಿನ ದಾರಂದಕುಕ್ಕು ನಿವಾಸಿ ಕೊರಗಪ್ಪ ಎಂಬುವವರ ಆಲ್ಟೋ ಕಾರು ಉಪ್ಪಿನಂಗಡಿ ಕಡೆಯಿಂದ ಪುತ್ತೂರು ಕಡೆಗೆ ಬರುತ್ತಿದ್ದ ಆಕ್ಟಿವಾ ಹೋಂಡಕ್ಕೆ ಡಿಕ್ಕಿ ಹೊಡೆದಿದ್ದು, ಈ ರಭಸದಲ್ಲಿ ಆಕ್ಟಿವಾ ಹೋಂಡಾ ಬರುತ್ತಿದ್ದಾಗ ಲಾರಿಯ ಅಡಿಗೆ ಬಿದ್ದಿದೆ. ಪುತ್ತೂರು ನಗರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.